ಭೂತಾರಾಧನೆ ದೈವಾರಾಧನೆ ಇದು ತುಳುನಾಡ ಜನಪದ ಕಲೆ. ಈ ಬಗ್ಗೆ ಒಂದು ಸಿನಿಮಾ ಬಂದರೆ ಚಿತ್ತ ಚಂಚಲ ಹೆಸರು ಕೇಳಿದಿರಲ್ಲ. 3 ದಿನಗಳ ಯಶಸ್ವಿ ಪ್ರದರ್ಶನದತ್ತ ತನ್ನ ಹೆಜ್ಜೆಯನ್ನು ಇಟ್ಟಿದಂತಹ ಸಿನಿಮಾ ಚಿತ್ತ ಚಂಚಲ. ಇವತ್ತು ನಾವಿದ್ದೀವಿ ಕುಂದಾಪುರದ ವಿನಾಯಕ ಥಿಯೇಟರ್ ಎದುರುಗಡೆ. ಹಾಗಾದ್ರೆ ಬನ್ನಿ ಚಿತ್ತ ಚಂಚಲ ಸಿನಿಮಾ ಬಗ್ಗೆ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ. ಟಿಕೆಟ್ ಕೌಂಟರ್ ಫುಲ್ ರಶ್ ಆಗಿದೆ. ಈಗಾಗಲೇ 3 ಸತಿ ಸಿನಿಮಾ ನೋಡಿ ಪುನಃ ಚಿತ್ತ ಚಂಚಲ ಸಿನಿಮಾ ನೋಡಲು ಒಬ್ರು ಪ್ರೇಕ್ಷಕರು ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. 4ನೇ ಸತಿ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ? ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ವೈಕ್ ಅವ್ರ ಆ್ಯಕ್ಟಿಂಗ್ ಆಮೇಲೆ ಯುವಮ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ 4ನೇ ಸಲ ನೋಡೋಂತ ಮತ್ತೆ ಬರ್ತಾ ಇದ್ದೀನಿ. ಮತ್ತೆ ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಕಂಡ್ರಿ? ಬೇರೆ ಸಿನಿಮಾಗಿಂತ ಈ ಸಿನಿಮಾ ಹೇಗೆ ಭಿನ್ನ? ಸಸ್ಪೆನ್ಸ್ ಎಲ್ಲ ಒಳ್ಳೆ ಉಂಟು, ಹಾಗೂ ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಎಲ್ಲ ಸೂಪರ್ ಆಗಿದೆ. ಹಲೋ, ಅಮಸ್ಬೈಲ್ ಪೊಲೀಸ್ ಸ್ಟೇಷನ್. ಆ ಕೇಸಿಗೆ ಸಂಬಂಧಪಟ್ಟಂಗೆ ಒಂದು ಕ್ಲೂ ಸಿಕ್ಕಿದೆ. ಹಾಗೆ ಆ ಕೇಸಿನ ವಿಚಾರವಾಗಿ ಯಾಕೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಚಿತ್ತ ಚಂಚಲ ಈ ಸಿನಿಮಾದ ನಾಯಕ ನಟರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ದಿವಮ್ ಅವರೇ, ಈ ಸಿನಿಮಾದಲ್ಲಿ ನಟಿಸಬೇಕು ಅಂತ ನಿಮಗೆ ಯಾವ ಥರ ಒಂದು ಪ್ರೇರಣೆ? ಆ್ಯಕ್ಚುಲಿ ವೈಕು ಸುಂದರ್ ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು. ನಾನು ಇದಕ್ಕಿಂತ ಮೊದಲು ಕರ್ನಾಟಕ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ಫಸ್ಟ್ಗೆ ನಾನು ಹೆಸಿಟೇಟ್ ಮಾಡ್ಕೊಂಡು ಬರೋದು ಬೇಡ 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 ಅಂತ ಅಂದ್ಕೊಂಡ್ವಿ. ಬಟ್ ದೆನ್ ಎಲ್ಲ ಫ್ರೆಂಡ್ಸ್ಗಳು ಪ್ರೊಡ್ಯೂಸರ್ಸ್ ಎಲ್ಲ ಸೇರ್ಕೊಂಬಿಟ್ಟು ನನ್ನ ತುಂಬ ಅಪ್ರೋಚ್ ಮಾಡಿ ನನ್ನ ಮನವೊಲಿಸಿ ಸ್ಟೋರಿ ಹೇಳಿದ್ಮೇಲೆ ಐ ಲೈಕ್ ವೆರಿ ಮಚ್. ಸೊ ಲಾಂಚ್ ಆಗೋದಿದ್ರೆ ಇದೇ ಸ್ಟೋರಿಯಿಂದ ಆಗೋಣ ಅಂತ ಹೇಳ್ಕೊಂಬಿಟ್ಟು ಮಾಡಿದೆ. ಹೇಗೆ ಈ ಕತೆ ಭಿನ್ನ? ನೀವು ಇದ್ದದ್ದೇ ಬೇರೆ ಫೀಲ್ಡು, ಬ್ಯಾಂಕಿಂಗ್ ಫೀಲ್ಡ್. ಸಿನಿಮಾ ಫೀಲ್ಡಿಗೆ ಬರಬೇಕು ಅಂತ ಯಾವ ರೀತಿ ಮನಸ್ಸಾಯಿತು? ಆ ಥರ ಕತೆಗಳಿದೆಯಾ ಇದರಲ್ಲಿ? ಇಲ್ಲಿ ನೋಡಿ, ಇವಾಗ ಏನಾಗುತ್ತೆ, ಚಿಕ್ಕವರಿಂದ ಏನಾಗುತ್ತೆ, ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಬಿಟ್ಟು ನಾವು ಬೆಳೆದಿರ್ತೀವಿ. ನಮಗೂ ಕೂಡ ಅವ್ರ ಥರನೇ ಮಾಡಬೇಕು ಅಂತ ಆಸೆ ಆಗಿರುತ್ತೆ. ಬಟ್ ಈ ಕತೆ ತಗೊಬಂದಾಗ ಒಂಥರ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನುವಂಥದ್ದು. ಭಾಳ ಹೀರೋ ಹೋಗ್ತಾ 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 ಅವನಲ್ಲಿ ಏನು ಚೇಂಜಸ್ ಆಗ್ತವೆ ಅನ್ನುವಂಥದ್ದೇ ಸ್ಕ್ರೀನ್ ಪ್ಲೇ ಇರುವಂಥದ್ದು. ಸೊ ತುಂಬ ಲೈಕ್ ಆಯಿತು. ಹಾಗಾಗಿ ನಾನು ಮಾಡಲೇಬೇಕಂತ ತೀರ್ಮಾನ ಮಾಡಿಬಿಟ್ಟು ಮಾಡಿದೆ. ಹಾಗೆ ಈ ಫಿಲ್ಮು ನಮ್ಮ ತುಳುನಾಡ ಸಂಪ್ರದಾಯವನ್ನು ಬಿಂಬಿಸ್ತದೆ ಅಂತ ಹೇಳ್ತಾರೆ. ಈ ಬಗ್ಗೆ ಏನು? ಖಂಡಿತ. ಇದರಲ್ಲಿ ಭೂತಾರಾಧನೆಯ ಒಂದು ಪೋರ್ಷನ್ ಬರುತ್ತೆ. ಅವತ್ತಿನ ದಿನ ನಡೆಯುವ ಕೆಲವು ಸರಣಿ ಕೊಲೆಗಳು ಈ ಕತೆಗೆ ಪೂರಕವಾಗಿ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫಲ್ಲಿ ಅದರದ್ದು ಏನು ಎತ್ತ ಅನ್ನುವಂಥದ್ದೇ ಆ ಮಿಸ್ಟ್ರಿನೇ ರಿವೀಲ್ ಆಗುವಂಥದ್ದು ಸ್ಟೋರಿ. ಖಂಡಿತ ಇಲ್ಲಿಯ ಲೊಕೇಶನ್ಸ್ ಬ್ಯೂಟಿಫುಲ್ ಲೊಕೇಶನ್ಸ್ ಆಗಲಿ, ಭೂತಾರಾಧನೆಯ ಕಲ್ಚರನ್ನು ಇಟ್ಕೊಂಡ್ಬಿಟ್ಟು ಮಾಡಿದ್ದೀವಿ. ನಿಮ್ಮ ಸಿನಿಮಾ ಯಶಸ್ವಿ 100 ದಿನಗಳತ್ತ ಸಾಗಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು. ಸೇನಣ್ಣ ಬಾಯ್ಲಿ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಿದ್ರನೇ ಚಂದ, ಗೊತ್ತಾಯ್ತಾ? ನಿನ್ ಪ್ರೀತಿನ ಕಳ್ಸಕ್ಕಾಗ್ದಿದ್ಮೇಲೆ ಇದ್ರೆಷ್ಟು ಸತ್ರೆ. ಈ ಸಿನಿಮಾದ ನಿರ್ಮಾಪಕರು ಹಾಗೆ ಸಿನಿಮಾದಲ್ಲಿ ನಟಿಸಿದಂತಹ ಕರುಣಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಕರುಣಾಕರ್ ಅವರೇ, ನಿಮಗೆ ಈ ಸಿನಿಮಾದ ನಿರ್ಮಾಪಕರು ಈ ಕತೆ ಕೇಳಿದ ಕೂಡ ನಿಮಗೆ ನಿರ್ಮಾಪಕ ಆಗಬೇಕು ಅಂತ ಅನಿಸ್ತಾ? ಇಲ್ಲ, ಹಾಗೇನಿಲ್ಲ. ನಾವು ಸಾಧಾರಣ ನಾನು ಮತ್ತು ಡೈರೆಕ್ಟ್ರು ಈ ಕತೆಗೆ ಒಂದು 5 ರಿಂದ 8 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಹಾಗೆ ನಾನೇ ನಾಯಕನಾಗುವಂತ ಅಂದ್ಕೊಂಡಿದ್ದೆ ಫಸ್ಟ್. ಕಡೆ ನನ್ನ ತಮ್ಮನ್ನ ಒಂದು ಹೀರೋ ಮಾಡೋಣ, ನಾನು ಪ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡು ಈ ಕಥೆಯನ್ನು ಮುಂದುವರೆಸಿ. ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ, ಅದನ್ನೇ ಕೇಳ್ಕೊಳ್ಳೋದು ಎಲ್ಲರ ಹತ್ರನೇ. ನೀವು ಇದರಲ್ಲಿ ಯಾವ ಕ್ಯಾರೆಕ್ಟರ್ನ? ನಾನು ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟ್ರು, ಸೆಕೆಂಡ್ ಹೀರೋನು ಅನ್ಬೋದು. ಒಂದು ಕೊಲೆ ಕೇಸನ್ನು ಸಾಲ್ವ್ ಮಾಡುವಂಥದ್ದು ಒಂದು ಕ್ಯಾರೆಕ್ಟ್ರು. ಫಸ್ಟಿಂದ ಲಾಸ್ಟ್ವರೆಗೂ ನಾನೇನು ಕಾಣಿಸ್ತೀನಿ ಫಿಲ್ಮಲ್ಲಿ. ಧನ್ಯವಾದಗಳು. ನಿಮ್ಮ ಸಿನಿಮಾ ಯಶಸ್ಸಿನ ಹಾದಿಯತ್ತ ಹೋಗಲಿ ಅನ್ನೋದೇ ನಮ್ಮ ಆಶೆ.
ಮಾಡ್ಬೇಕಕ್ಕ. ಸಿನಿಮಾದ ಕೋ ಪ್ರೊಡ್ಯೂಸರ್ ಆದಂತಹ ರಾಘವೇಂದ್ರ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಈ ಸಿನಿಮಾ ಬಗ್ಗೆ ನೀವೇನು ಹೇಳ್ತೀರಾ? ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರ ಜನರ ರೆಸ್ಪಾನ್ಸ್ ಸಹ ತುಂಬ ಚೆನ್ನಾಗಿದೆ. ನಾವು ಎಲ್ಲ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಕತೆ ಚೆನ್ನಾಗಿದೆ. ಕತೆ ಅಂದರೆ ಇದು ತುಳುನಾಡ ಒಂದು ಸಂಪ್ರದಾಯದ ಕತೆ. ಈ ಕಥೆಯಲ್ಲಿ ಏನೆಲ್ಲ ಕ್ಯಾರೆಕ್ಟರ್ ಬರ್ತದೆ, ಯಾವ ಥರ ಈ ಸಿನಿಮಾ ಮುಂದುವರಿತದೆ ಅದ್ರ ಬಗ್ಗೆ? ಇದೊಂದು ಹಳ್ಳಿ ಸೊಗಡಿನ ಒಂದು ಕತೆ, ಗೌಡರ ಮನೆತನದ್ದು. ಅವರ ಮಗನಂತ ಪವನ್ ಹಾಗೂ ಮತ್ತು ಈ ಕೊಲೆಯನ್ನು ಭೇದಿಸುವಂಥದ್ದು, ಕರುಣಾಕರ್ ಅವರು ಕೊಲೆಯನ್ನು ಭೇದಿಸುವಂಥದ್ದನ್ನು ಮಾಡ್ತಾಯಿದ್ದಾರೆ. ನಮ್ಮ ಮೇನ್ ಪ್ರೊಡ್ಯೂಸರ್ ಅವರು ವೈಕು ಸುಂದರ್ ಅವರು ಒಂದು ಹಾಸ್ಯದ ಪಾತ್ರದಲ್ಲಿ ಮಾಡಿದ್ದಾರೆ. ಮತ್ತು ಎಲ್ಲ ಸ್ನೇಹಿತರ ಬಳಗ ನಾವು ಸೇರಿ ಮಾಡಿರುವಂಥ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಿಂದ್ರೇ ಚಂದ, ಗೊತ್ತಾಯ್ತಾ? ಸರಿ ಬನ್ನಿ, ನಾನು ನಿಮ್ಮಲ್ಲಿ ಹುಟ್ಟಿ ಹೇಳ್ತೀನಿ ಬನ್ನಿ. ಮೊತ್ತ ಕೆಲಸ ಮಾಡು. ನಿನ್ನ ನೆನೆದರೆ ರೋಮಾಂಚನ ಮೈಮನ, ಎದುರಿಗೆ ಬಂದರೆ ಕಣ ಕಣದಲು ರಿಂಗಣ, ಉಸಿರ ಮರೆತೆ ನಿನ್ನ ನೋಡಿ ದಿನ, ನಿನ್ನ ನೆನೆದರೆ ರೋಮಾಂಚನ ಮೈಮನ, ಎದುರಿಗೆ ಬಂದರೆ ಕಣ ಕಣದಲು ರಿಂಗಣ. ಕವನದಿ ನಿನ್ನಂದವ ಹೇಗೆ ಬರೆಯಲಿ, ಬರೆದರು ನಿನ್ನ ಹೊಗಳಲು ಪದವೇ ಸಾಲದು, ತಳಮಳ ಈ ಕಳವಳ ನಿನಗೆ ತೋಚದೆ, ನೀನಿಲ್ಲದೆ ನಾ ಬಾಳಲು ನಿಜಕ್ಕೂ ಸಾಧ್ಯವೇ, ಗಮನಿಸು ಒಮ್ಮೆ ನೀ ನನ್ನ ಹೃದಯದೊಳಗಿನ ಢವಢವ. ಇನ್ನಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ನಾವು ನಿಮ್ಮ ಜೊತೆ ಬರ್ತೀವಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ.
ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಿತ್ತ ಚಂಚಲ ಇಡೀ ಸಿನಿಮಾದ ಟೀಮ್ ನಮ್ಮ ಜೊತೆ ಇದೆ ಇವತ್ತು. ಬನ್ನಿ ಅವರು ಈ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹೇಗಿದೆ ಸಿನಿಮಾ? ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್. ಹಾಗೆ ಪ್ರೇಕ್ಷಕರು ಯಾರೂ ಕೂಡ ಒಳ್ಳೇದಿಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಕೂಡ ಒಳ್ಳೆಯದಾಗಿ ಈ ಮಳೆಗಾಲ ಸಂದರ್ಭದಲ್ಲಿ ಸ್ವಲ್ಪ ರಿಲೀಸ್ ಟೈಮಲ್ಲಿ ಕಷ್ಟ ಆಗಿರ್ಬೋದು ಬಿಟ್ಟರೆ ಪಿಕ್ಚರ್ ನೋಡಿದವರೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂತ ಹೇಳಿದರೆ. ಹಾಗೆ ಇಡೀ ಕರ್ನಾಟಕದಾದ್ಯಂತ ಈ ಚಲನಚಿತ್ರ ರಿಲೀಸ್ ಆಗಿದ್ರು ಕೂಡ ಈ ಒಂದು ಕುಂದಾಪುರ ಭಾಷೆಯನ್ನು ಈ ಇಡೀ ಕರ್ನಾಟಕ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದೊಂದು ಮಾತ್ರ ನಿರ್ದೇಶಕರಿಗೂ ಹಾಗೆ ಕರುಣಾಕರ್ ಅವರು ಪ್ರೊಡ್ಯೂಸರಿಗೂ ರಾಘವೇಂದ್ರ ಎಲ್ಲರಿಗೂ ಒಂದು ಅದ್ಭುತ ಕೃತಜ್ಞತೆ ಹೇಳಲೇಬೇಕು. ಹಾಗೆ ಹಗಲಿರುಳು ನಮ್ಮೊಟ್ಟಿಗೆ ದುಡಿದವರು ಚಿತ್ತ ಚಂಚಲ ತಂಡ ಎಲ್ಲ ಪ್ರಚಾರದಲ್ಲಿ ಕೂಡ ನಮ್ಮೊಟ್ಟಿಗಿದ್ದವರು ಇವರೆಲ್ಲ. ಕುಂದಾಪುರ ಭಾಷೆಯನ್ನು ಕರ್ನಾಟಕದಾದ್ಯಂತ ಪರಿಚಯ ಮಾಡ್ತಾ ಇದ್ದಾರೆ. ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿದೆ. ಮತ್ತು ನಮ್ಮ ತಂಡದ ಹತ್ರ ಕೇಳಿ. ನಿಮ್ಮೆಲ್ಲರೂ ಒಳ್ಳೆಯದೇ ಅಂತ ಹೇಳ್ತಾ ಇದ್ದಾರೆ. 100 ಡೇಸ್ ನಿಮ್ಮ ಫಿಲ್ಮಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಚಿತ್ತ ಚಂಚಲ. ಆಲ್ ದಿ ಬೆಸ್ಟ್ ಚಿತ್ತ ಚಂಚಲ. ಪ್ರೇಮದ ಚುಕ್ಕಿ ಮನಸಲಿ ಬಿತ್ತಿ ರಂಗಾಗಿದೆ, ಮನರಂಗೋಲಿಯಾಗಿದೆ. ಬಣ್ಣ ಬಣ್ಣದ ಆಸೆಯು ಹುಟ್ಟಿ ಹಾರಾಡಿದೆ, ಕನಸು ಹಾರಾಡಿದೆ. ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು, ಬೆರೆತಾಗಿದೆ ಬಾಳು ಸ್ವರ್ಗವಾಗಿದೆ. ದೇವರಾಣೆ ನನಗೆಲ್ಲ ನೀನೇ, ನೀನಿಲ್ಲದೇನೆ ಬಾಳೆಲ್ಲ ಬವಣೆ. ಉಸಿರಾದೆ ನೀನು ನನ್ನಲ್ಲಿಯೇ, ಪ್ರೇಮದ ಚುಕ್ಕಿ ಮನಸಲಿ ಬಿತ್ತಿ ರಂಗಾಗಿದೆ, ಮನರಂಗೋಲಿಯಾಗಿದೆ. ಮೊದಲ ನೋಟದಲ್ಲೇ ಕರಗಿ ಹೋದೆ ನಾನು, ಏನು ಮಾಯೆಯೋ ನಿನ್ನ ಕಣ್ಣ ನೋಟವು. ನನ್ನ ಬಾಳಿನಲ್ಲಿ ಹೇಗೆ ಬಂದೆ ನೀನು, ನಿನ್ನ ನೆನಪಲೇ ಇಂದು ಮೈಯ ಮರೆತೆನು. ಲೋಕವೇ ನಮ್ಮ ಪ್ರೀತಿಯ ಮುಂದೆ ಶೂನ್ಯವಾಗಿದೆ, ಈಗ ಏನು ಕಾಣದೆ. ಪ್ರೇಮದ ಚುಕ್ಕಿ ಮನಸಲಿ ಬಿತ್ತಿ ರಂಗಾಗಿದೆ, ಮನರಂಗೋಲಿಯಾಗಿದೆ. ಬಣ್ಣ ಬಣ್ಣದ ಆಸೆಯು ಹುಟ್ಟಿ ಹಾರಾಡಿದೆ, ಕನಸು ಹಾರಾಡಿದೆ. ಚಿತ್ತ ಚಂಚಲ ಮೂವಿ ಮುಗ್ದಿದೆ. ಈಗಾಗಲೇ ಪ್ರೇಕ್ಷಕರು ನೋಡಿಕೊಂಡು ಹೊರಗೆ ಬರ್ತಾ ಇದ್ದಾರೆ. ಬನ್ನಿ ಅವ್ರ ಬಳಿ ಕೇಳೋಣ ಹೇಗಿದೆ ಮೂವಿ ಅಂತ. ಚೆನ್ನಾಗಿದೆ, ಚೆನ್ನಾಗಿದೆ, ಎಷ್ಟು ಡೇಸ್ ಚೆನ್ನಾಗಿದೆ, ಸೂಪರ್ ಇತ್ತು. ಎಷ್ಟು ಡೇಸ್ ನೋಡ್ಬೋದು? ಸೂಪರ್ 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 ಮೇಡಮ್, ಸೂಪರ್ ಸೂಪರ್ ಮೇಡಮ್, ಸೂಪರ್ ಆಕ್ಟಿವ್, ಸೂಪರ್, ಚೆನ್ನಾಗಿದೆ, ಎಷ್ಟು ಡೇಸ್ ಸೂಪರ್.
ಹೇಗಿದೆ ಮೂವಿ? ಸೂಪರ್ ಚೆನ್ನಾಗಿದೆ. ಸೂಪರ್ 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 ಮೂವಿ ಹೇಗಿದೆ? ಒಳ್ಳೆದಿದೆ, ತುಂಬ ಎಷ್ಟು ಡೇಸ್ ನೋಡ್ಬೋದು? 100 ನೋಡ್ಬೋದು. ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರ ಇದೆಯಾ? ಫ್ಯಾಮಿಲಿ ಮೂವಿ ಹೇಗಿದೆ ಮೂವಿ? ವೆರಿ ನೈಸ್. ಹೇಗೆ ಆಕ್ಟಿಂಗ್ ಎಲ್ಲ ಹೇಗಿದೆ? ಫಸ್ಟ್ ಅಟೆಂಪ್ಟ್ ವೆರಿ ನೈಸ್. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ, ಆರ್ಟಿಕಲ್ ಫುಲ್ ಚೆನ್ನಾಗಿದೆ. ಮೂವಿ ಬಗ್ಗೆ ಹೇಳಿ. ಹಾಂ ತುಂಬ ಸೂಪರ್ ಆಗಿತ್ತು. ಏನು ಮೆಸೇಜ್ ಸಿಕ್ತು ಮೂವಿಯಿಂದ? ನನಗಂತೂ ಸಖತ್ ಇಷ್ಟ ಆಯ್ತು ಈ ಮೂವಿ. ಯಾವ ಥರ ಇದೆ ಮೂವಿ? ಚೆನ್ನಾಗಿದೆ, ನೋಡ್ಬೋದು. ಹೇಗಿದೆ ಮೂವಿ? ಚೆನ್ನಾಗಿದೆ, ಹೇಗಿದೆ ಮೂವಿ? ಚೆನ್ನಾಗಿದೆ. ಚೆನ್ನಾಗಿದೆ. ಆಕ್ಟಿಂಗ್ ಹೇಗಿದೆ? ಚೆನ್ನಾಗಿದೆ. ಮೂವಿ ಹೇಗಿದೆ? ಎಷ್ಟು ಡೇಸ್ ನೋಡ್ಬೋದು? ಎಷ್ಟು ಡೇಸ್ ನೋಡ್ಬೋದು ಮೂವಿ? ಚೆನ್ನಾಗಿದೆ, ಸೂಪರ್. ಹೇಗಿದೆ? ಸೂಪರ್ ಸೂಪರ್ ಹೇಗಿದೆ ಮೂವಿ? ಮೂವಿ ಬಗ್ಗೆ ಒಳ್ಳೇದು ಸೂಪರ್ ಇದೆ. ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಳ್ಬೋದಾ? ಹಾಂ ನೋಡಿ. ಸೂಪರ್ 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 ಸೂಪರ್. ಮೂವಿ ಹೇಗಿದೆ? ಫಿಲ್ಮ್ ಸೂಪರ್ ಚೆನ್ನಾಗಿದೆ, ಸೂಪರ್. ನ್ಯಾಚುರಲ್ ಆಗಿದೆ ಶೂಟಿಂಗ್ ಎಲ್ಲ. ಮತ್ತೆ ಬರ್ತೀರಾ ಮೂವಿ ನೋಡಕ್ಕೆ? ಮೂವಿ ಹೇಗಿದೆ? ಮೂವಿ ಸೂಪರ್ ಇದೆ. ನಂದು ಇದು 3ನೇ ಶೋ. ಇದು 100 ಡೇಸ್ ಪಕ್ಕ. ಇನ್ನೂ ಬರ್ತೀರಾ ಮೂವಿ ನೋಡಕ್ಕೆ? ಬರಬೇಕು ನೋಡ್ಲಿಕ್ಕೆ. ಸೂಪರ್ ಲೊಕೇಶನ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಎಲ್ಲ ಸೂಪರ್. ಇನ್ನೊಮ್ಮೆ ಬರ್ತೀರಾ? ಓಕೆ. ಸೂಪರ್ ಸೂಪರ್ ಸೂಪರ್. ಹೇಗಿದೆ ಮೂವಿ? ಹೇಗಿದೆ ಮೂವಿ? ಸ್ಟೋರಿ ಚೆನ್ನಾಗಿದೆ, ಇದು ಡೈರೆಕ್ಷನ್ ಒಳ್ಳೆದಾಗಿದೆ, ಆಕ್ಟಿಂಗ್ ಆಕ್ಟಿಂಗ್ ಒಳ್ಳೆಯದೆ, ಎಲ್ಲ ಸೂಪರ್ ಸೂಪರ್ 100 ಡೇಸ್. ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಇನ್ನೊಮ್ಮೆ ಬರ್ತೀರಾ ನೋಡಕ್ಕೆ? ಹೌದು, ಖಂಡಿತ ಬರ್ತೇನೆ. ಹೇಗಿದೆ ಮೂವಿ? ಸೂಪರ್ ಆಗಿದೆ ಡನ್. ಹೇಗಿದೆ ಮೂವಿ? ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿ. ಇನ್ನೊಮ್ಮೆ ಬರ್ತೀರಾ ನೋಡಕ್ಕೆ? ಆಕ್ಟಿಂಗ್ ಹೇಗಿದೆ ಮೂವಿ? ಚೆನ್ನಾಗಿದೆ, ಚೆನ್ನಾಗಿದೆ. ಮೂವಿ ಹೇಗಿದೆ? ಓಕೆ, ಸೂಪರ್. ಹೇಗಿದೆ? ಹೇಗಿದೆ ಮೂವಿ? ಸೂಪರ್ ಸೂಪರ್ ಹೇಗಿದೆ ಮೂವಿ? ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನೊಮ್ಮೆ ಬರ್ತೀರಾ? ಹಾಂ ಬರ್ತೀವಿ. ಹೇಗಿದೆ ಮೂವಿ? ಗ್ರಾಮೀಣಕ್ಕೆ ಚೆನ್ನಾಗಿದೆ. ಏನು ಹೇಳ್ತೀರಾ ಮೂವಿ ಬಗ್ಗೆ? ಏನು ಹೇಳ್ತೀರಾ? ಸೂಪರ್ ಸೂಪರ್ ಚೆನ್ನಾಗಿದೆ. ಏನು ಹೇಳ್ತೀರಾ? ಹಾಂ ಒಳ್ಳೆ ಸೂಪರ್ ಸೂಪರ್. ಕ್ಲೈಮ್ಯಾಕ್ಸ್ ಸೂಪರ್, ಆ್ಯಕ್ಟಿಂಗ್ ಸೂಪರ್, ಚಿತ್ರಕಥೆ ಸೂಪರ್ ಆಗಿದೆ. ಇನ್ನೊಮ್ಮೆ ಬರ್ತೀರಾ ಚಿತ್ರಕಥೆ, ನೋಡಕ್ಕೆ? yes, yes, ಎಷ್ಟು yes. days ನೋಡ್ಬೋದು? ಒಂದು 50 ಡೇಸ್ ನೋಡ್ಬೋದು. ಹೇಗಿದೆ ಸೂಪರ್ movie? ಟ್ವಿಸ್ಟ್ ಮೇಲೆ ಟ್ವಿಸ್ಟ್. Okay. ಹೇಗಿದೆ ಸೂಪರ್ ಆಗಿದೆ ಮೇಡಮ್, ಮೂವಿ ಹೇಗಿದೆ? ಸೂಪರ್ ಆಗಿದೆ. ಚಿತ್ತ ಚಂಚಲ ಸೂಪರ್ ಆಗಿದೆ ಮೇಡಮ್, ಸೂಪರ್ ಫಿಲ್ಮ್, ಸೂಪರ್ ಸೂಪರ್. ಎಷ್ಟು ಡೇಸ್ ನೋಡ್ಬೋದು ಮೂವಿ? 100. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಸೂಪರ್, ತುಂಬ ಚೆನ್ನಾಗಿದೆ. ಮಗನ ಜೊತೆ ಬಂದಿದ್ದೀರಾ? ಹೌದು. ಫ್ಯಾಮಿಲಿ ಜೊತೆ ಇನ್ನೊಮ್ಮೆ ಬರ್ತೀರಾ? ಹಾಂ ನೋಡೋ, ಇನ್ನೊಂದು ಸರಿ ಬರ್ಬೇಕು. ಆಕ್ಟಿಂಗ್ ಹೇಗಿದೆ? ಹಾಂ ತುಂಬ ಚೆನ್ನಾಗಿದೆ. ಹೇಗಿದೆ ಮೂವಿ? ಸೂಪರ್ ಸೂಪರ್ ಫಿಲ್ಮ್, ಸೂಪರ್. ಹೇಗಿದೆ ಮೂವಿ? ಅಡ್ಡಿಲ್ಲ, ಒಳ್ಳೆದುಂಟು. ಇನ್ನೊಮ್ಮೆ ಬರ್ತೀರಾ ನೋಡಕ್ಕೆ movie? ಹಾಂ, ಡೆಫಿನೆಟ್ಲಿ ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ ಪಿಕ್ಚರ್ ಆಗಿದೆ. ಗಂಟಿ ಜಾಗಂಟಿ ಸೂಪರ್, ಗಂಟಿ ಜಾಗಂಟಿ ಸೂಪರ್ ಫಿಲ್ಮ್. ಟ್ವಿಸ್ಟ್ ಚೆನ್ನಾಗಿತ್ತು. ಆಕ್ಟಿಂಗ್ ಆ್ಯಕ್ಟಿಂಗ್ ಸೂಪರ್. ಸೂಪರ್ ಆಗಿ ಉಂಟು. ಎಲ್ಲ ಟೀಮ್ನವರಿಗೂ ಆಲ್ ದ ಬೆಸ್ಟ್. ಮೂವಿ ಹೇಗಿದೆ? ಚೆನ್ನಾಗಿದೆ, ಹೇಗಿದೆ movie? ಸೂಪರ್ 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 ಸೂಪರ್. ಮುಂಬರ್ ಎಷ್ಟು ಡೇಸ್ ನೋಡ್ಬೋದು ಮೂವಿ? ತುಂಬ ಒಳ್ಳೆ. ಸೂಪರ್ ಸೂಪರ್. ಎಷ್ಟು ಡೇಸ್ ನೋಡ್ಬೋದು ಮೂವಿ? ಸಸ್ಪೆನ್ಸ್ ಒಳ್ಳೆಯದು. ಎಷ್ಟು ಡೇಸ್ ನೋಡ್ಬೋದು ಮೂವಿ? 100 ಡೇಸ್. ಚೆನ್ನಾಗಿದೆಯಾ? ಗಂಟೆ ಮತ್ತು ಜಾಗಂಟೆ ಸೂಪರ್, ಸೂಪರ್ ಮೂವಿ, ಸೂಪರ್ 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 ಸೂಪರ್. ಒಳ್ಳೆ ಉಂಟು, ಒಳ್ಳೆ ಉಂಟು. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಚಿತ್ತ ಸೂಪರ್ 100 ಡೇಸ್ ಸೂಪರ್ ಉಂಟು. ಸೂಪರ್ 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 ಹೇಗಿದೆ? ಸೂಪರ್ ಇದೆ. ಹಲೋ, ಅಮಸ್ಬೈಲ್ ಪೊಲೀಸ್ ಸ್ಟೇಷನ್. ಆ ಕೇಸಿಗೆ ಸಂಬಂಧಪಟ್ಟಂಗೆ ಒಂದು ಕ್ಲೂ ಸಿಕ್ಕಿದೆ. ಹಾಗೆ ಆ ಕೇಸಿನ ವಿಚಾರವಾಗಿ ಯಾಕೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೇನಣ್ಣ ಬಾಯ್ಲಿ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಿದ್ರನೇ ಚಂದ, ಗೊತ್ತಾಯ್ತಾ?
ನಿನ್ನ ಪ್ರೀತಿನ ಗಳಿಸೋಕ್ಕಾಗ್ದಿದ್ಮೇಲೆ ಇದ್ರೆಷ್ಟು ಸತ್ರೆಷ್ಟು. ನಿನ್ನ ನೆನೆದರೆ ರೋಮಾಂಚನ ಮೈಮನ. ನೋಡಿದ್ರಲ್ಲ ವೀಕ್ಷಕರೇ, ಚಿತ್ತ ಚಂಚಲ ಮೂವಿ ನೋಡೋಕ್ಕೆ ಜನಸಾಗರ ಇವತ್ತು ವಿನಾಯಕ್ ಥಿಯೇಟರ್ ಹತ್ತ ಬಂದಿತ್ತು. ನೀವು ಯಾಕೆ ತಡ ಮಾಡ್ತೀರಾ? ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಈ ಫಿಲ್ಮ್ 100 ಡೇಸ್ ಓಡ್ಲಿ. ಆಲ್ ದಿ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ.